ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು. ಸರಿಸುಮಾರು 40 ವರ್ಷಗಳ ಇತಿಹಾಸ ಇರುವಂತಹ ಅರುಣಾ ಮಸಾಲೆ ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಇದರಲ್ಲಿ ಯಾವುದೇ ಕಲರ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದೇ ರೀತಿಯ ಕೆಮಿಕಲ್ ಆ್ಯಡೆಡ್ ಇಲ್ಲ, ನ್ಯಾಚುರಲ್ ಆಗಿರುವಂತಹ ಒಂದು ಮಸಾಲ ಅಂತ ಹೇಳ್ತಾರೆ. ದಟ್ಸ್ ವಾಟ್ ನಾವು ಮಸಾಲೆಗಳ ರಾಜ ಅಂತ ಹೇಳ್ತೇವೆ. ಅದರ ಜೊತೆಗೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಕಾಮತ್ ಟೀ, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್. ಎಸ್ ವೀಕ್ಷಕರೇ, ಈ ಅಡುಗೆ ಅಂತ ಬಂದಾಗ ಅದರಲ್ಲಿ ಯಾವುದೇ ರೀತಿಯ ರುಚಿ ಬರಬೇಕಾದ್ರೂ ಕೂಡ ಕೈಯಲ್ಲಿ ಮಾಡುವಂತಹ ನಮ್ಮ ವಿಧಾನಗಳೇನಿದೆ, ಕೈ ರುಚಿ ಏನಿದೆ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂತ ಹೇಳಿದರೆ ಕೈ ರುಚಿ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಹೇಳ್ತಾರೆ, ಓಕೆ, ತಾಯಿಯ ಕೈ ರುಚಿ ಚೆನ್ನಾಗಿರುತ್ತೆ, ಮನೆಯಲ್ಲಿರುವಂತಹ ಗೃಹಿಣಿಯರ ಕೈ ರುಚಿ ಚೆನ್ನಾಗಿರುತ್ತೆ, ಅಥವಾ ಒಂದು ಶೆಫ್ನ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಇಷ್ಟರ ತನಕ ನಮ್ಮ ಅಡುಗೆ ಮನೆಯಲ್ಲಿ ಬಂದಂತಹ ಎಲ್ಲರ ಕೈ ರುಚಿ ಕೂಡ ಸೂಪರ್ ಆಗಿತ್ತು. ಸೊ ಇದೇ ರೀತಿ ಹೊಸತಾದಂಥ ಒಂದು ಕೈ ರುಚಿ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಶ್ರೀಮತಿ ರೇಖಾ ಪೈ ಅವರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಒಮ್ಮೆ ನಮ್ಮ ಅಡುಗೆ ಮನೆಗೆ ಬಂದ್ರಿ ರೀಸೆಂಟ್ ಆಗಿ, ಸೂಪರ್ ಅಡುಗೆ ಹೇಳ್ಕೊಟ್ರಿ. ಅಂಡ್ ಇವತ್ತು ಏನು ಸ್ಪೆಷಲ್ ಕೇಳ್ಕೊಡ್ತಾ ಇದ್ದೀರಾ? ಸಿಹಿ ಗೆಣಸಿನ ಮೆರ್ಗೋಲ್ ಅಂತ. ಸಿಹಿ ಗೆಣಸಿನ ಮೆರ್ಗೋಲ್. ಮೆರ್ಗೋಲ್ ಅಂತ ಹೇಳಿದ್ರೆ ಅದು ಸ್ವೀಟ್ ಡಿಶ್ ಒಂದು. ಓಕೆ, ಅಂದ್ರೆ ಪದಾರ್ಥನ ಅಥವಾ ಸ್ವೀಟ್? ಸ್ವೀಟ್. ಸ್ವೀಟ್. ಸಿಹಿ ಗೆಣಸಿನ ಮೆರ್ಗೋಲ್ ಅಂತ. ಮೆರ್ಗೋಲ್. ಸೊ ಮೆರ್ಗೋಲ್ ಅಂತ ಹೇಳಿದ್ರೆ ಇದೇ ಅರ್ಥ ಏನಾದ್ರು ಇದೆಯಾ? ಸಿಹಿ ಅಥವಾ ಏನಾದ್ರು ಹಾಗೆ? ಒಂಥರ ಪಾಯಸದಾಗೆ. ಪಾಯಸ ಕೂಡ ಅಲ್ಲ, ಪಾಯಸ ಆಗಿದ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತೇವಲ್ಲ, ಆ ಥರ ಅಲ್ಲ, ಒಂಥರ ಸ್ವೀಟ್ ಡಿಶ್ ಅಂತ. ಸ್ವೀಟ್ ಡಿಶ್. ಇನ್ನೊಂದು ಪಡವಲಕಾಯಿದ್ದು ಪಲ್ಯ. ಪಡವಲಕಾಯಿ ಪಲ್ಯ. ಓಕೆ, ಸೊ ಎರಡೂ ಕೂಡ ವೆಜಿಟೇರಿಯನ್ ರೆಸಿಪೀಸ್. ಎಸ್, ಹೋಗುವ ನಮ್ಮ ಕಿಚನ್ಗೆ ಬನ್ನಿ. ಎಸ್ ಮೇಡಮ್, ಸೊ ಫೈನಲಿ ನಮ್ಮ ಕಿಚನಲ್ಲಿ ಇದ್ದೇವೆ. ಫಸ್ಟ್ ಪಾಯಸ ತರ ಹೇಳಿದ್ರಿ ನೀವು, ಸಿಹಿ ಗೆಣಸಿನ ಮೆರ್ಗೋಲ್. ಸ್ಟಾರ್ಟ್ ಮಾಡುವ ಮೇಡಮ್, ಹೇಗೆ? ಫಸ್ಟಿಗೆ ಒಂದು ಬಾಣಲೆ ಕೊಡಿ. ಓಕೆ ಓಕೆ. ಈ ಗೆಣಸನ್ನು ಇದರಲ್ಲಿ ಬೇಯಿಸಬೇಕು, ಸ್ವಲ್ಪ ನೀರು ಹಾಕಬೇಕಾ? ಸೊ ಸಿಹಿ ಗೆಣಸು ಇದು ಆಕ್ಚುಲಿ ನಾರ್ಮಲ್ ಆಗಿ ಸಿಗುವ ರೀತಿಯೇ ಸಿಗುದಲ್ವಾ ಈ ಗೆಣಸಿನ ತರನೇ? ಹೌದು. ಓಕೆ, ಮರಗೆಣಸು ಬೇರೆ, ಇದು ಸಿಹಿ ಗೆಣಸು ಅಂದ್ರೆ ನಾರ್ಮಲಿ ಗೆಣಸು. ಹೌದು. ಓಕೆ, ಸಾಕಾ ನೀರು? ಸ್ವಲ್ಪ ಹಾಕಿ ಬೇಯಬೇಕಲ್ಲ ಅದು. ಓಕೆ, ಸಾಕಲ್ಲ? ಓಕೆ. ಈಗ ಅದು ಬೇಯಬೇಕು. ಬೇಯಿಸುವ ಹೊತ್ತಿಗೆ ನಾವು ರುಬ್ಬಿಡುವ. ಓಕೆ, ಸರಿ ಸರಿ. ಸೊ ತೆಂಗಿನಕಾಯಿ ಮಾತ್ರನಾ? ಹೌದು. ತಗೊಳ್ಳಿ. ಸೊ ಎಷ್ಟು ತೆಂಗಿನಕಾಯಿ ಬೇಕು? ಒಂದು ಇದರಷ್ಟು, ಬೌಲ್ನಷ್ಟು ಸಾಕು. ಹಾಂ, ತೆಂಗಿನಕಾಯಿ ಮಾತ್ರ ರುಬ್ಲಿಕ್ಕಾ? ಹೌದು. ಓಕೆ. ಇದಕ್ಕೆ ನೀರು ಹಾಕಿ ರುಬ್ಬೇಕು, ನೈಸ್ ಆಗಬೇಕು. ನೀರು ಹಾಕ್ಲಿಯಾ? ಇದಕ್ಕೆ ಬಾಣಲೆ ಮುಚ್ಚಿ ಸ್ವಲ್ಪ ಬೇಗ ಬೇಯ್ತದಲ್ಲ. ಓಕೆ, ಸರಿ. ಸೊ ಹಾಗಾದ್ರೆ ಬೇಯಲಿ ಅದು ಅಲ್ವಾ? ಅಷ್ಟರ ತನಕ ನಾವಿದು ರುಬ್ಕೊಳ್ಳೋಣ. ಸಾಕಲ್ವಾ? ನುಣ್ಣಗಾದ್ರೆ ಆಯ್ತು. ಸಾಕಾ? ಓಕೆ. ಕೆಲವರು ಇದರ ತೆಂಗಿನಕಾಯಿ ಹಾಲು ತೆಗೆದು ಮಾಡ್ತಾರೆ. ನಾನು ಹಾಗೆ ಯೋಚಿಸಿದೆ, ನೀವು ಹಾಲು ತೆಗೆದು ಹಾಕ್ತೀರಾ ಅಂತ ಯೋಚಿಸಿದೆ. ಆ ಥರ ಏನಾದರೂ ಮಾಡ್ಲಿಕ್ಕೆ? ಅಲ್ಲ, ಮಾಡ್ಬೋದು ಹಾಗೆ ಕೂಡ, ಮತ್ತೆ ಹೀಗೆ ಕೂಡ ಮಾಡ್ಬೋದು, ಡೈರೆಕ್ಟ್ ಕೂಡ ಹಾಕ್ಬೋದು. ಓಕೆ. ಆಕ್ಚುಲಿ ಈ ತೆಂಗಿನಕಾಯಿ ಹಾಲು ತೆಗೆದು ಮಾಡಿ ತುಂಬಾ ತಂಪು ಅಂತ ಹೇಳ್ತಾರೆ, ಬೇಸಿಗೆ ಸೆಕೆಗೆ ಎಲ್ಲ ಅಲ್ವಾ? ಓಕೆ, ಸೊ ಇದು ನೋಡ್ಕೊಳ್ಳೋಣ.
ಸ್ವಲ್ಪ ಬೇಯಬೇಕು ಅದು. ಸೊ ಈ ಗೆಣಸು ಏನಿದೆ ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಡೋದು ಅಲ್ವಾ? ನಾರ್ಮಲಿ ಗೆಣಸಲ್ಲಿ ಸುಮ್ಮನೆ ಬೇಯಿಸ್ಕೊಂಡು ತಿಂತಾರೆ. ಮೊದಲೆಲ್ಲ ಹೀಗೇನೆ ತಿಂತಾ ಇದ್ರು. ಮೊದಲು ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಈ ನೀರು ಬಿಸಿ ಮಾಡ್ಲಿಕ್ಕೆಲ್ಲ ಇಡುವಾಗ ನಾವು ಆ ಗೆಂಡಕ್ಕೆ ಹಾಕ್ತಾ ಇದ್ವಿ. ಸೊ ಗೆಂಡದಲ್ಲೇ ಬಿಸಿ ಮಾಡಿ ಹೀಗೆ ತಿಂತಾ ಇದ್ವಿ, ಉಪ್ಪು ಹಾಕಿ. ಅದಿನ್ನೂ ಕೂಡ ಟೇಸ್ಟ್ ಗೆಂಡದ ಮೇಲೆ ಹಾಕಿದ್ರೆ. ಗೆಣಸಲ್ಲಿ ತುಂಬಾ ವೆರೈಟಿ ಮಾಡಬಹುದು. ಮಂಚೂರಿಯನ್ ಕೂಡ ಮಾಡಬಹುದು. ಮಂಚೂರಿ ಮಾಡ್ಬೋದು, ಗೆಣಸದ ಪೋಡಿ ಮಾಡ್ತಾರೆ. ಸೊ ಇದು ಎಷ್ಟು ಬೇಯಬೇಕಾಗುತ್ತೆ ಅಂದ್ರೆ ಕಂಪ್ಲೀಟ್ ಅದು ಮೆಲ್ಟೆಡ್ ತರ ಆಗ್ಬೇಕಾ ಹೇಗೆ? ಹೌದು, ಸ್ವಲ್ಪ ಬೇಯಬೇಕು, ಇಲ್ಲದ್ರೆ ಹಸಿ ಇರ್ತದೆ. ಹಸಿ ಇರುತ್ತೆ, ಹೌದು. ಸೊ ಹಾಗಾದ್ರೆ ಇದು ಲಿಡ್ ಮುಚ್ಚುವಲ್ವಾ? ಮುಚ್ಚು. ಯೂಶುವಲಿ ಈಗ ನಾವು ಕುಕ್ಕರಲ್ಲಿ ಮಾಡ್ಬೋದಾ? ಮಾಡ್ಬೋದು, ಅಂದ್ರೆ ಕುಕ್ಕರಲ್ಲಿ ಅಷ್ಟೊಂದು ಟೇಸ್ಟ್ ಬರುದಿಲ್ಲ. ಓಕೆ ಓಕೆ, ಸ್ವಲ್ಪ ಇದು ಸ್ವಲ್ಪ ಲಾಂಗ್ ಪ್ರಾಸೆಸ್ ಆದ್ರೂ ಟೇಸ್ಟ್ ಒಳ್ಳೆ ಬರ್ತದೆ ಅಂತ ನೋಡುವ ಅಲ್ವಾ? ನೋಡಿ ಈಗ ಬೆಂದಿದೆ ನೋಡಿ. ಹೌದು, ಓಕೆ. ಹೀಗೆ ಕಟ್ ಮಾಡುವಾಗ ಕಟ್ ಆಗ್ತದೆ ನೋಡಿ. ಕರೆಕ್ಟ್. ಯೂಶುವಲಿ ಗೆಣಸು ಬೆಂದದ್ದು ಗೊತ್ತಾಗುತ್ತೆ, ಕಲರ್ ಗೋಸ್ ಟು ಡಾರ್ಕ್ ಯೆಲ್ಲೋ ಅಲ್ವಾ? ಈಗ ನಾವು ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕಿದ್ರೆ ಸಾಕು. ಓಕೆ. ಸೊ ಈ ಬೆಲ್ಲ ಅದರ ಜೊತೆನೆ ಪಾಕ ಆಗುತ್ತೆ. ಹೌದು. ಓಕೆ. ಸೊ ಬೆಲ್ಲ ಇದಕ್ಕೆ ನೀರೇನಾದ್ರೂ ಹಾಕಬೇಕಾದ ಅಥವಾ ಅದರದ್ದೇ ನೀರು ಬಿಟ್ಕೊಳ್ಳೋ ತರ ಕಾಣುತ್ತೆ? ಅಲ್ಲ, ಅದರದ್ದೇ ನೀರು ಬಿಡ್ತದೆ. ಮತ್ತೆ ರುಬ್ಬಿದ ಮಸಾಲೆ ಹಾಕುವ. ಓಕೆ. ಅದು ಈಗ ನಾವು ಹಾಕಿದ್ದೇವಲ್ಲ ತೆಂಗಿನ ತುರಿ. ಹೌದು. ಸೊ ಇದರಲ್ಲೂ ಸ್ವಲ್ಪ ನೀರಾಂಶ ಇರುತ್ತೆ ಅಲ್ವಾ? ಹೌದು, ಸ್ವಲ್ಪ ನೀರು ಹಾಕ್ಲಿಯಾ? ಸ್ವಲ್ಪ ಸಾಕು. ಇದು ತುಂಬಾ ಹಳೆಯ ರೆಸಿಪಿ. ಅಮ್ಮ ಎಲ್ಲ ಮಾಡ್ತಿದ್ರು ಮನೆಯಲ್ಲಿ. ತುಂಬಾ ಓಲ್ಡ್ ಸ್ಟೈಲ್ ಕಾಣುತ್ತೆ ಅಲ್ವಾ? ಈಸಿ ಆ್ಯಂಡ್ ಫಾಸ್ಟ್ ಸ್ವೀಟ್. ಹೌದು. ಓಕೆ. ಆ್ಯಂಡ್ ಇದು ಈಗ ಬೆಲ್ಲನೇ ಹಾಕಿದ್ರೆ ಅದರ ರುಚಿ ಜಾಸ್ತಿ ಬರೋದು ಕಾಣುತ್ತೆ. ಸಕ್ಕರೆ ಎಲ್ಲ ಅಷ್ಟೊಂದು ಒಳ್ಳೆ ಬರಲಿಕ್ಕಿಲ್ಲ ಅಲ್ವಾ? ಓಕೆ. ಸಕ್ಕರೆ ಈಗ ಆದಷ್ಟು ಕಡಿಮೆ ಮಾಡಿದಾರಲ್ಲ ಜನ ತಿನ್ನೋದು. ಬೆಲ್ಲನೇ ಯೂಸ್ ಮಾಡ್ತಾರೆ. ಹೌದು. ಒಂದು ಕಾಫಿ ಮಾಡಬೇಕಾದ್ರೆ ಈಗ ಜನ ಹೆಚ್ಚಾಗಿ ಬೆಲ್ಲನೇ ಯೂಸ್ ಮಾಡ್ತಾರೆ. ಸಕ್ಕರೆ ತುಂಬಾ ಕಡಿಮೆ ಮಾಡಿದ್ದಾರೆ. ಹೌದು. ಈಗ ಇದು ಪ್ರಿಪೇರ್ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ? ಯಾಕಂತ ಹೇಳಿದ್ರೆ ಗೆಣಸು ಆಲ್ರೆಡಿ ಬೆಂದಿದೆ. ಇದು ಬೆಲ್ಲ ಕರಗಬೇಕು. ಮತ್ತೆ ಈಗ ಜಸ್ಟ್ ಒಂದು ಕುದಿ ಬರ್ತದೆ. ಕುದಿ ಬಂದ ಮೇಲೆ ಬಂದ ನಂತರ ಆಯ್ತು ಅಂತ ಅದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಮುಚ್ಚುವನಾ? ಸರಿ. ಅದು ಇನ್ನೊಂದು ಕುದಿ ಬಂದ್ರೆ ಇದು ರೆಡಿ ಆದ. ಮತ್ತೆ ಲಾಸ್ಟ್ಗೆ ಏಲಕ್ಕಿ ಹಾಕಿ ಬಿಟ್ರೆ ಆಯ್ತು. ಏಲಕ್ಕಿ, ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಅದೆಲ್ಲ ಏನು ಇಲ್ಲ. ಓಕೆ. ಅದರ ಟೇಸ್ಟ್ ಹೋಗ್ತದಲ್ಲ. ಹೌದು. ಓ, ಜಾಸ್ತಿಯಾಗಿ ಪಾಯಸ ಅಂತ ಹೇಳಿದಾಗ ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಇಂಪಾರ್ಟೆಂಟ್. ಸೊ ಈ ಒಂದು ಇದಕ್ಕೆ ಇದು ಹಾಕಿದ್ರೆ ಕೆಟ್ಟು ಹೋಗುತ್ತೆ. ಓ, ವೆರಿ ನೈಸ್. ಇದು ಬೇರೆನೇ ಒಂಥರ ಒಂದು ಪಾಯಸ. ಓಕೆ. ಈಗ ಆಗಿದೆ ನೋಡುವ. ಸರಿ. ನೋಡಿ ಕುದಿ ಬಂದಿದೆ ಅಲ್ವಾ? ಈಗ ಗ್ಯಾಸ್ ಆಫ್ ಮಾಡಿ. ಆಫ್ ಮಾಡುದಾ? ಲಾಸ್ಟಿಗೆ ನಾನು ಏಲಕ್ಕಿ ಹಾಕ್ತೇನೆ. ಪರಿಮಳ ಇರುತ್ತೆ ಚೆನ್ನಾಗಿ. ಪಾಯಸದ ಒಂದು ಅರೋಮ ಕೊಡುದೇ ಈ ಏಲಕ್ಕಿ. ಹೌದು. ಓಕೆ. ಇದು ಹೇಗೆ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದ ಪಾಯಸ ಕಾಣುತ್ತೆ? ಯಾಕಂದ್ರೆ ಬೇಸಿಗೆಗೆ ಒಳ್ಳೆ ತಂಪು. ಮತ್ತೆ ಇದನ್ನು ಈಗ ತಣ್ಣಗಾದ್ಮೇಲೆ ಕೋಲ್ಡ್ ಅಲ್ಲಿ ಇಟ್ಟು ಫ್ರೀಸ್ ಮಾಡಿ ತಿನ್ಬಹುದು. ಓಕೆ ಓಕೆ ಓಕೆ. ಈ ಸೆಕೆಗೆ ಎಲ್ಲರೂ ಕೋಲ್ಡ್ ಬೇಕಂತಲೇ ವೇಟ್ ಮಾಡ್ತಾ ಇರ್ತಾರೆ. ಹೌದು ಅಲ್ವಾ? ಇವತ್ತೇನು ಮಾಡುದು ನಾಳೆ ಏನು ಮಾಡುದು ಕೋಲ್ಡ್ ಅಲ್ಲಿ. ಯಾಕಂತ ಹೇಳಿದ್ರೆ ವಿಪರೀತವಾದ ಸೆಕೆಗೆ ಇದು ಇನ್ನೂ ಚಿಲ್ ಆಗಿದ್ರೆ ಚೆನ್ನಾಗಾಗುತ್ತೆ. ಈಗ ತೆಂಗಿನಕಾಯಿ ಹಾಲು ತೆಗಿಬೇಕಂತಿಲ್ಲ, ಆ ತರನೇ ಬರ್ಲಿಲ್ವಾ? ಕರೆಕ್ಟ್. ಹೌದು. ಓಕೆ. ಬಿಸಿ ಬಿಸಿಯಾದ ಸಿಹಿಗೆಣಸಿನ ಮೆರ್ಗೋಲ್ ರೆಡಿ ಆಗಿದೆ. ಟೇಸ್ಟ್ ನೋಡಿ. ಮೆರ್ಗೋಲ್ ಅಲ್ವಾ? ಸೂಪರ್ ಹೆಸರು ಕೂಡ. ಓಕೆ. ಎಸ್ ವೀಕ್ಷಕರೇ, ಸಿಹಿಗೆಣಸಿನ ಒಂದು ಪಾಯಸ ಥರ ಅವರು ಹೆಸರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಸಿಹಿಗೆಣಸಿನ ಮೆರ್ಗೋಲು ಅಂತ ಹೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು? ಬೇಸಿಗೆ ಕಾಲ ಬೇರೆ, ಸೆಕೆ ಬೇರೆ. ಸೊ ಈ ಥರದ ಎಲ್ಲ ರೆಸಿಪೀಸ್ಗಳು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದು ದಿಢೀರ್ ನೋಡ್ಕೊಂಡು ಬನ್ನಿ. ಸಿಹಿಗೆಣಸಿನ ಮೆರ್ಗೋಲ್ ತಯಾರಿಸುವ ವಿಧಾನ. ಮೊದಲು ಸಿಹಿಗೆಣಸನ್ನು ಮುಳುಗುವಷ್ಟು ನೀರು ಹಾಕಿ ಬೇಯಲು ಇಡಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಗೆಣಸಿಗೆ ರುಚಿಗೆ ಅನುಸಾರವಾಗಿ ಬೆಲ್ಲ, ರುಬ್ಬಿದ ತೆಂಗಿನ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಏಲಕ್ಕಿ ಪುಡಿಯನ್ನು ಉದುರಿಸಿ. ಈಗ ಬಿಸಿ ಬಿಸಿ ಸಿಹಿಗೆಣಸಿನ ಮೆರ್ಗೋಲ್ ಸವಿಯಲು ಸಿದ್ಧ. ಎಸ್. ಸೊ ಇದರ ಟೇಸ್ಟ್ ನಾನು ಆಮೇಲೆ ನೋಡ್ತೇನೆ, ಯಾಕಂತ ಹೇಳಿದ್ರೆ ಅದು ಚಿಲ್ ಆಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಅದರ ಜೊತೆಗೆ ನೆಕ್ಸ್ಟ್ ಪಡವಲಕಾಯಿಯ ಪಲ್ಯ ರೆಡಿ ಆಗಲಿಕ್ಕಿದೆ. ಸೊ ಜಾಸ್ತಿಯಾಗಿ ವೆಜಿಟೇರಿಯನ್ ಲವರ್ಸ್ಗೆ ಪಡವಲಕಾಯಿ ಅಂತ ಹೇಳಿದರೆ ತುಂಬ ಇಷ್ಟ ಇರುತ್ತೆ. ಯಾವ ರೀತಿ ಮಾಡ್ಕೊಳ್ಳೋದು? ಒಂದು ಸಣ್ಣ ಬ್ರೇಕ್ನ ನಂತರ.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸಿದಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಿಮ್ಗೆ ಗೊತ್ತೇ ಇದೆ, ವಿಟಮಿನ್ ಎ ಡಿ ಇರುವಂತಹ ಎಣ್ಣೆ. ನಮ್ಮ ಅಡುಗೆ ಮನೆಯಲ್ಲೂ ನಿಮ್ಮ ಅಡುಗೆ ಮನೆಯಲ್ಲೂ ಎಲ್ಲರ ಅಡುಗೆ ಮನೆಯಲ್ಲೂ ಉಪಯೋಗವಾದಂತಹ ಒಂದು ಪರಿಪೂರ್ಣವಾದ ವಿಟಮಿನ್ ಭರಿತವಾದಂತಹ ಎಣ್ಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಅಡುಗೆಯಲ್ಲೂ ಕೂಡ ಎಣ್ಣೆ ಉಪಯೋಗ ಬೀಳುತ್ತೆ ಆ್ಯಂಡ್ ಆ ಎಣ್ಣೆ ಯಾವಾಗಲೂ ಸ್ವಾದಿಷ್ಟಕರ ಆರೋಗ್ಯಕರ ಆಗಿರಬೇಕು. ದಟ್ಸ್ ವಾಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆ್ಯಂಡ್ ಅದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಮನೆ ಮಂದಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಕುಚ್ಚಲಕ್ಕಿ, ದಿ ಬೆಸ್ಟ್ ಕುಚ್ಚಲಕ್ಕಿ ಬಾಯ್ಲ್ಡ್ ರೈಸ್, ದಟ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆಯೇ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಚಿಕ್ಕೀಸ್ಗಳಲ್ಲೂ ವೆರೈಟಿ ಆಫ್ ಫ್ಲೇವರ್ ಚಿಕ್ಕಿ ಇರುವಂತಹ ಹಾನ್ಬಾಲ್ ಚಿಕ್ಕೀಸ್, ಜೊತೆಗೆ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಲಲಿತಾ ಜುವೆಲ್ಲರ್ಸ್ ಮಂಗಳೂರು, ಹಾಗೆಯೇ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಸೊ ಹೆಸರೇ ಹೇಳುತ್ತೆ ಶಿಶು ಪೋಷಕ, ಸೊ ಮಕ್ಕಳಿಗೋಸ್ಕರ ಮಾಡಿದಂತಹ ನ್ಯಾಚುರಲ್ ಫುಡ್, ಒನ್ ಆಫ್ ದ ಬೆಸ್ಟ್ ಚಾಯ್ಸ್ ಇನ್ ಪೌಷ್ಟಿಕಾಂಶವುಳ್ಳಂತಹ ಆಹಾರ ಪದಾರ್ಥಗಳಿಗೆ ಇದೊಂದು ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ನಮ್ಮ ಎಲ್ಲ ಸ್ಪಾನ್ಸರ್ಸ್ಗೆ ಅಂತ ಹೇಳ್ತಾ ವಿಲ್ ಗೋ ಫಾರ್ ಪಡವಲಕಾಯಿ ಪಲ್ಯ. ಎಸ್, ಯಾವ ರೀತಿ ಮಾಡ್ಕೊಳ್ಳೋದು ಮೇಡಮ್? ಎಲ್ಲ ರೆಡಿ ಇಟ್ಕೊಂಡಿದ್ದೀರಾ? ಹೌದು. ಸೊ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾನು ಹೇಳ್ತೇನೆ, ಇದು ಪಡವಲಕಾಯಿ ಅಲ್ಲ, ಇದನ್ನು ಹೆಚ್ಚಾಗಿ ಸಿಪ್ಪೆ ತೆಗಿಲಿಕ್ಕೆ ಜನರಿಗೆ ಗೊತ್ತಿರುವುದಿಲ್ಲ. ನಮ್ಮಂತವರಿಗಂತೂ ಬಿಲ್ಕುಲ್ ಗೊತ್ತಿಲ್ಲ. ಅದೇ ಇದು ಚೂರಿಯಲ್ಲಿ ಹೀಗೆ ತೆಗಿಲಿಕ್ಕೆ ಈಸಿ ನೋಡಿ, ಉಲ್ಟಾ ಉಲ್ಟಾ ತೆಗಿತಾ ಹೋಗ್ಬೇಕು, ಹೀಗೆ ತೆಗಿತಾ ಹೋಗುದು ನೋಡಿ. ಸೊ ಈ ವೈಟ್ ಅಂತ ಏನಿದೆ, ವೈಟ್ ಕಲರ್ ಏನಿದೆ ಸಿಪ್ಪೆನಾ? ಹೌದು, ಅದರ ಸಿಪ್ಪೆ. ಈ ನಾವು ಕತ್ತಿಯಲ್ಲಿ ಮತ್ತೆ ಮೆಟ್ಟು ಕತ್ತಿಯಲ್ಲಿ ಉಂಟಲ್ಲ, ಅದ್ರಲ್ಲಿ ತೆಗೆಯುವಾಗ ಲೇಟ್ ಆಗ್ತದೆ. ಈ ಚೂರಿಯಲ್ಲಿ ಆದ್ರೆ ಬೇಗ ತೆಗಿಬಹುದು ನೋಡಿ. ಮತ್ತೆ ಕ್ರೇಪ್ ಎಲ್ಲ ಬರುತ್ತೆ ಅಲ್ವಾ, ಅದರಲ್ಲೂ ತೆಗಿಬಹುದು. ಅಲ್ಲ, ಅದಕ್ಕಿಂತ ಚೂರಿ ಬೆಸ್ಟ್, ಇದೇ ಬೆಸ್ಟ್ ನೋಡಿ. ಈಗ ಈ ವೈಟ್ ಕಲರ್ ಎಂಬುದು ಅದರದ್ದು ಸಿಪ್ಪೆ. ಹೌದು ನೋಡಿ, ಇದು ಕಟ್ ಮಾಡ್ತೇವಲ್ಲ, ಈ ಬೀಜವನ್ನು ಬಿಸಾಡಬಾರ್ದು, ಇದರಿಂದ ದೋಸೆ ಮಾಡಬಹುದು. ಆ ಬೀಜದಿಂದ ದೋಸೆ ಹೌದು, ಖಾರ ದೋಸೆ ಮಾಡಬಹುದು. ಬೆಳ್ತಿಗೆ ಅಕ್ಕಿ ಹಾಕಿ ಮತ್ತೆ ಮೆಣಸು ಹಾಕಿ ಇದನ್ನು ಕಡಿಬೇಕು, ಅದರಿಂದ ಒಂದು ದೋಸೆ ಮಾಡಬಹುದು. ಇದರಲ್ಲಿ ವೆಜಿಟೇಬಲ್ ಅಲ್ಲಿ ಬಿಸಾಡುವಂತದ್ದು ಸಿಪ್ಪೆ ಬಿಟ್ರೆ ಬೇರೆ ಏನಿಲ್ಲ. ಸಿಪ್ಪೆ ಕೂಡ ತೆಳ್ಳಗೆ ಬರುದಲ್ಲ, ಅದ್ರಲ್ಲಿ ಎಂತ ಉಂಟು ಸಿಪ್ಪೆ. ಹೌದು, ಕರೆಕ್ಟ್. ವೇಸ್ಟ್ ಇಲ್ಲ ಯಾವುದು ಕೂಡ. ಕರೆಕ್ಟ್. ಓಕೆ, ಸ್ಟಾರ್ಟ್ ಮಾಡುವ ಮೇಡಮ್ ಪಲ್ಯ. ಆಯ್ತು. ಹೇಗೆ? ಫಸ್ಟಿಗೆ ಒಂದು ಬಾಣಲೆ ಕೊಡಿ. ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸೊ ಎಣ್ಣೆ ಬಿಸಿ ಆಗಲಿ ಅಲ್ವಾ? ಹೌದು. ಸೊ ಈ ಪಡವಲಕಾಯಿ ಇನ್ನು ಬೇರೆ ಏನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಇದರಲ್ಲಿ? ಪಡವಲಕಾಯಲ್ಲಿ ಸುಕ್ಕ ಮಾಡಬಹುದು, ಗ್ರೇವಿ ತರ ಮಾಡಬಹುದು. ಇದೇ ಪಾಯಸ ತರ ಮಾಡ್ಕೊಳ್ಬಹುದಾ? ಅದಾಗುದಿಲ್ಲ. ಆಗ್ಲಿಕ್ಕಿಲ್ವಾ? ಪಡವಲಕಾಯಲ್ಲಿ ಪಾಯಸ ಏನಾದ್ರೂ ಮಾಡ್ತಾರ ಅಂತ ಕೇಳೋದು. ಅದಾಗುದಿಲ್ಲ. ಆಗುದಿಲ್ಲ ಅಂದ್ರೆ ಇದು ಟೇಸ್ಟ್ ಹೇಗೆ? ಸಪ್ಪೆನಾ, ಕಹಿಯಾದ, ಯಾವ ತರ ಇರುತ್ತೆ ಪಡವಲಕಾಯಿ ಟೇಸ್ಟ್? ಸಿಹಿ ಇರ್ತದೆ ಸಾಧಾರಣ. ಓಕೆ, ಇದಕ್ಕೀಗ ನೀರುಳ್ಳಿ ಹಾಕ್ಬೇಕು. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು, ಅದಕ್ಕೆ ಜಸ್ಟ್ ಉಪ್ಪು ಬೇಗ ಆಗ್ತದೆ. ಈಗ ತೆಂಗಿನ ತುರಿ ಹಾಕ್ತೇನೆ, ಸ್ವಲ್ಪ ಫ್ರೈ ಮಾಡುವ. ಓಕೆ, ಈರುಳ್ಳಿ ಹೇಗೂ ಬ್ರೌನ್ ಕಲರ್ ಬಂತಲ್ವಾ? ಹೌದು. ಓಕೆ, ತೆಂಗಿನ ತುರಿ ಸ್ವಲ್ಪ ಸಾಕಾಗುತ್ತಲ್ವಾ? ಹೌದು, ಫ್ರೈ ಆದರೆ ಅದು ಕೂಡ ಒಂದು ಟೇಸ್ಟೇ ಫ್ರೈ ಮಾಡಿದರೆ. ಈಗ ಟೊಮೆಟೊ ಹಾಕ್ತೇನೆ. ಓಕೆ, ಈಗ ಪಡವಲಕಾಯಿ ಹಾಕ್ತೇನೆ. ಪಡವಲಕಾಯಿ ಹಾಕೋದಲ್ವಾ? ಓಕೆ, ಅಂದ್ರೆ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ನೀರು ಹಾಕೋದಾ? ಜಸ್ಟ್ ಫ್ರೈ ಮಾಡ್ತೇನೆ. ಓಕೆ, ಈಗ ಹಾಕಿ ನೀರು ಹಾಕಿಯಾ? ಹಾಕಿ ಸಾಕು. ಈಗ ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚದ? ಸೊ ಎಷ್ಟು ಹೊತ್ತು ಬೇಕಾಗುತ್ತೆ ಇದು ಬೇಯಲಿಕ್ಕೆ? ಒಂದು 5 ನಿಮಿಷ ಸಾಕು. 5 ನಿಮಿಷದಲ್ಲಿ ಪಡವಲಕಾಯಿ ಬೇಯುತ್ತೆ. ಓಕೆ, ಸೊ ಇದು ಊಟಕ್ಕೆಲ್ಲ ಚೆನ್ನಾಗಾಗ್ಬೋದು. ಊಟಕ್ಕೆ ಇವನ್ ಚಪಾತಿ, ನಾನ್, ರೋಟಿ ಜೊತೆನೂ ಚೆನ್ನಾಗಾಗುತ್ತೆ ಅಲ್ವಾ? ಓಕೆ, ಈಗ ಬೆಂದಿದೆ ನೋಡುವಲ್ವಾ? ಬೆಂದಿದ್ಯಾ? ಓಕೆ, ಈಗ ಒಂದೊಂದೇ ಪೌಡರ್ ಹಾಕ್ಬೇಕು. ಯಾವ ಪೌಡರ್ ಬೇಕು ನಿಮಗೆ? ಮೆಣಸಿನ ಹುಡಿ. ಮೆಣಸಿನ ಹುಡಿಯಾ? ಸೊ ಇದು 40 ವರ್ಷಗಳ ಇತಿಹಾಸ ಇರುವ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. ನಿಮ್ಗೆ ಗೊತ್ತೇ ಇದೆ ಬಿಡಿ. ಹೌದು, ಸಾಕಾ? ಸಾಕು. ಬೇರೆ ಈಗ ಗರಂ ಮಸಾಲ. ಗರಂ ಮಸಾಲ. ಗರಂ ಮಸಾಲ ಇದು ಅರುಣಾದವರ ಗರಂ ಮಸಾಲ.
ಸಾಕು ಸಾಕು. ಓಕೆ. ಈಗ ಅರಶಿನ ಸ್ವಲ್ಪ. ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರಶಿನ ಹುಡಿ ಅರುಣಾದವರದ್ದು ಕುಟ್ಟಿ ಪುಡಿ ಮಾಡಿದ್ದು. ಹೌದು. ಸಾಕು ಸಾಕು ಸಾಕಾ? ಸಾಕು. ಬೇರೆ ಆಯ್ತು. ಅಷ್ಟೇನಾ? ಸೊ ಈ ಎಲ್ಲ ಮಸಾಲ ಇದ್ದಾಗ ಅಡುಗೆ ಎಲ್ಲ ಫಾಸ್ಟ್ ಆಗುತ್ತೆ ಅಲ್ವಾ? ಹೌದು. ನೆಕ್ಸ್ಟ್ ಹಾಂ. ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ತೇನೆ ನಾನು, ಒಂಥರ ಟೇಸ್ಟ್ ಬರ್ತದೆ ಅದು. ಓಕೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಯಾವುದಕ್ಕೆ ಕೂಡ ಹಾಕಲಿಲ್ಲ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಕರಿಬೇವು ಹಾಕ್ತೇನೆ ಸ್ವಲ್ಪ ಅಷ್ಟೇ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಓಕೆ. ಇದು ಸಂತೋಷ್ ರೈಸ್ ಡಬಲ್ ಸ್ಟಾರ್ ರೈಸ್ ಉಂಟಲ್ಲ, ಅದರ ಗಂಜಿ ಮಾಡಿ ಅದರೊಟ್ಟಿಗೆ ತಿನ್ಬೇಕು. ಒಳ್ಳೆದಾಗುತ್ತೆ. ಟ್ರೈ ಮಾಡಿದ್ದೀರಾ ಹಾಗಾದ್ರೆ? ಹೌದು. ಓಕೆ. ಸೊ ಕಳೆದ ಎಪಿಸೋಡಲ್ಲಿ ಸಂತೋಷ್ ರೈಸ್ ಮಿಲ್ಸ್ ಅವರ ಗಿಫ್ಟಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಮಾಡಿದ್ದೀರಾ. ವೆರಿ ನೈಸ್, ಸೂಪರ್. ನನಗೆ ಎಲ್ಲ ಅಕ್ಕಿಗಿಂತ ಸಂತೋಷ್ ರೈಸ್ನವರ ಅಕ್ಕಿ ಇಷ್ಟ ಆಗೋದು. ವಾವ್, ವೆರಿ ಗುಡ್. ಯಾಕಂತ ಹೇಳಿದ್ರೆ ಒಂದು ಕುಚ್ಚಲಕ್ಕಿಯಲ್ಲಿ ಪ್ಯೂರಿಟಿ ಇರಬೇಕು, ಮತ್ತೊಂದು ವಿಟಮಿನ್ಸ್ ಇರಬೇಕು, ಆ್ಯಂಡ್ ಸ್ವಲ್ಪ ಶಕ್ತಿಯುತ ಆಗಿರಬೇಕಾದ್ರೆ ಬಾಯ್ಲ್ಡ್ ರೈಸಲ್ಲಿ ಬೆಸ್ಟ್ ಚಾಯ್ಸ್ ಅದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ನಾನು ಫಸ್ಟ್ ಕೊಟ್ಟ ಕೂಡಲೇ ಮರುದಿನನೇ ಮಾಡೋದು ಸೇಮಿಗೆ, ಫಸ್ಟ್ ಮಾಡೋದು ಶೇವಿಗೆ. ಒಳ್ಳೆ ಆಗುತ್ತೆ. ಓಕೆ. ಆಯಿತು, ಆಫ್ ಮಾಡೋದಾ? ಸರಿ, ಡನ್ ಹಾಗಾದರೆ. ಓಕೆ. ಈಗ ಸರ್ವ್ ಮಾಡ್ತೇನೆ ಪ್ಲೇಟಿಗೆ ಹಾಕಿ. ಸೊ ಬಿಸಿ ಬಿಸಿ ಪಡವಲಕಾಯಿ ಪಲ್ಯ ರೆಡಿ. ನೀವು ಫಸ್ಟ್ ಟೈಮ್ ನೋಡೋದು ಅಂತಲ್ಲ ಈ ಥರ? ಅಲ್ಲ, ಪಡವಲಕಾಯಿ ನಾನು ತಿಂದಿಲ್ಲ, ಇಷ್ಟ ತನಕ ನಿಜವಾಗ್ಲೂ ತಿಂದಿಲ್ಲ. ಆ್ಯಂಡ್ ಪಡವಲಕಾಯಿ ನೋಡಿದ್ದೇನೆ, ಬಟ್ ಈ ಥರ ಅದರ ಬೀಜ ಸಿಪ್ಪೆ ತೆಗೆದು ಇದೆಲ್ಲ ಫುಲ್ ಒಂದು ವೆಜ್ ಯೂಸ್ ಆಗುತ್ತೆ ಅಂತ ಗೊತ್ತಾದದ್ದು ನೀವು ಹೇಳಿದ ನಂತರನೇ. ನಾವಂದರೆ ವೆರೈಟಿ ಮಾಡ್ತಾ ಇರ್ತೇವೆ. ಕರೆಕ್ಟ್ ಕರೆಕ್ಟ್. ಬಿಸಿ ಬಿಸಿಯಾದ ಪಡವಲಕಾಯಿ ಪಲ್ಯ ರೆಡಿಯಾಗಿದೆ, ಟೇಸ್ಟ್ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಪಡವಲಕಾಯಿ ನೋಡಿ, ಬೀಜವನ್ನು ಉಪಯೋಗಿಸ್ಕೊಂಡು ದೋಸೆ ಮಾಡ್ಬೋದು ಹೇಳಿದರು. ಈಗ ಪಡವಲಕಾಯಿಯ ಪಲ್ಯ ಮಾಡಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಪಡವಲಕಾಯಿ ಪಲ್ಯ ತಯಾರಿಸೋ ವಿಧಾನ: ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು, ತೆಂಗಿನ ತುರಿ, ಟೊಮ್ಯಾಟೊ ಹಾಕಿ ಹುರಿದು ಪಡವಲಕಾಯನ್ನು ಸೇರಿಸಿ ಹುರಿಯಿರಿ. ನಂತರ ಸ್ವಲ್ಪ ನೀರು ಸೇರಿಸಿ ಬೇಯಿಸಿಕೊಳ್ಳಿ. ತರಕಾರಿ ಬೆಂದ ನಂತರ ಅರುಣ ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಅರಶಿನ ಪುಡಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಹಾಕಿ ಹುರಿದು ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಊಟಕ್ಕೆ ಪಡವಲಕಾಯಿ ಪಲ್ಯ ರೆಡಿ. ಎಸ್ ಮೇಡಮ್. ಸೊ ಸಿಹಿ ಗೆಣಸಿನ ಮೇರ್ಗೋಲು ಮತ್ತು ಪಡವಲಕಾಯಿ ಪಲ್ಯ ರೆಡಿ ಇದೆ ಟೇಸ್ಟಿಂಗಿಗೆ. ಟೇಸ್ಟ್ ನೋಡುವಾಗ ಅಲ್ವಾ? ಎಸ್, ತಗೊಳ್ಳಿ. ಸೊ ಸಿಹಿ ಗೆಣಸಿನ ಮೇರ್ಗೋಲು ಒಂಥರ ಪಾಯಸನೇ, ನಮ್ಮ ಒಂದು ಭಾಷೆಯಲ್ಲಿ ಹೇಳೋದಾದ್ರೆ ಪಾಯಸ. ಈಗ ತಿಕ್ಕಾಗಿದೆ ಅಲ್ವಾ? ಒಳ್ಳೆ. ಹೌದು, ಕೋಲ್ಡ್ ಇದ್ರೆ ಇನ್ನೂ ಕೂಡ ರುಚಿ ಜಾಸ್ತಿ. ಓಕೆ. ಆಹಾ, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ಈ ಸಿಹಿ ಗೆಣಸಲ್ಲಿ ಈ ಥರ ಒಂದು ಸ್ವೀಟ್ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನು ಅಷ್ಟೊಂದು ದೊಡ್ಡ ಕೆಲಸ ಇಲ್ಲ ಇದರಲ್ಲಿ. ಹೌದು. ಆ ಕಡೆ ಗೆಣಸು ಬೇಯಿಸೋದು, ಅದಾದ ನಂತರ ತೆಂಗಿನ ಹಾಲು ಹಾಕೋದು, ಅದಕ್ಕೆ ಬೆಲ್ಲ ಹಾಕಿ ಎಲ್ಲ ಸಿಂಪಲಲ್ಲೇ ರೆಡಿ ಆದದ್ದು. ಬಟ್ ರಿಚ್ ಟೇಸ್ಟ್. ಆ ಗೆಣಸಿದ್ದು ಒಂದು ಟೈಪ್ ಬಟರ್ ಕೈಂಡ್ ಟೇಸ್ಟ್ ವಿತ್ ಆ ತೆಂಗಿನಕಾಯಿ ತುರಿಯ ರಸದ ಜೊತೆ ಬಹಳ ಚೆನ್ನಾಗಿರೋ ಟೇಸ್ಟ್ ಕೊಡ್ತಾ ಇದೆ. ನೋಡಿ, ಮತ್ತೆ ಮತ್ತೆ ಟೇಸ್ಟ್ ನೋಡುವ ಅಂತ ಅನಿಸ್ತಾ ಇದೆ. ವೆರಿ ನೈಸ್. ಸೂಪರ್ ಆದಂತಹ ಸ್ವೀಟ್, ಸಿಂಪಲ್ ಆಗಿರೋ. ಓಕೆ, ಪಡವಲಕಾಯಿ ಪಲ್ಯ ಅಲ್ವಾ? ಹೌದು. ಓಕೆ. ಚೆನ್ನಾಗಿದೆ. ಸಿಂಪಲ್ ಆದಂಥ ಒಂದು ಟೇಸ್ಟ್. ಅದರ ಆ ಒಂದು ಸಪ್ಪೆನೂ ಇಲ್ಲ, ಸ್ವಲ್ಪ ಜ್ಯೂಸಿ ಆಗಿರುವಂತಹ ಒಂದು ವೆಜ್ ಜೊತೆ ಎಲ್ಲ ಮಸಾಲೆಗಳ ಬ್ಲೆಂಡಿಂಗ್ ಜೊತೆಗೆ ಆ ತೆಂಗಿನಕಾಯಿ ತುರಿ ಬಹಳ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ.
ನನ್ನ ಪ್ರಕಾರ ನಮ್ಮ ಸನ್ ಪ್ರೀಮಿಯಂ ಗೋಧಿ ಹಿಟ್ಟಲ್ಲಿ ಮಾಡಿದಂಥ ಚಪಾತಿ ಅಥವಾ ರೋಟಿ ಅಥವಾ ನೀವು ಹೇಳಿದಾಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ಬಹಳ ಚೆನ್ನಾಗಿದೆ ಎರಡು ರೆಸಿಪೀಸ್ಗಳು. ನಿಮ್ಗೆ ಹೇಗೆ ಅನಿಸ್ತು? ನನಗೆ ನಮ್ಮ ರುಚಿಯಲ್ಲಿ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ ಬಂದು. ಓಕೆ, ಕಳೆದ ಸಂಚಿಕೆಯಲ್ಲೂ ಹೇಳಿದ್ರಿ ನಿಮ್ಮನ್ನು ಗುರುತಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ನಿಮ್ಮ ಅಡಿಗೆಗಳು ಗುರುತಿಸ್ಕೊಳ್ತಾ ಇದೆ, ನೀವು ಗುರುತಿಸ್ಕೊಳ್ತಾ ಇದ್ದೀರಾ. ವೆರಿ ನೈಸ್, ನಮಗೂ ತುಂಬಾನೇ ಖುಷಿ. ಅಂಡ್ ಇವತ್ತು ನಮ್ಮ ಅಡಿಗೆ ಮನೆಗೆ ಬಂದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗಿರುವಾಗ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್, ಹಾಗೆಯೇ ಸನ್ ಪ್ರೀಮಿಯಂ ಅವರ ಹೋಲ್ ವೀಟ್ ಚಕ್ಕಿ ಆಟ ಬಂದಿದೆ, ಅವರ ಗೋಧಿ ಹಿಟ್ಟು ಬಂದಿದೆ, ಅವರ ಕಡೆ ಒಂದು ಸಣ್ಣ ಗಿಫ್ಟ್. ನಿಮ್ಮ ಫೇವ್ರೇಟ್, ನಮ್ಮ ಫೇವ್ರೇಟ್, ಎಲ್ಲರ ಫೇವ್ರೇಟ್ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅವರ ಕಡೆ ಒಂದು ಸಣ್ಣ ಸ್ಪಾನ್ಸರ್ನವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಪ್ರತಿ ಸಲ ಬರುವಾಗ ನನಗೆ ಅಕ್ಕಿ, ಸನ್ ಪ್ರೀಮಿಯಂ ಎಣ್ಣೆ, ಆಟ ಎಲ್ಲ ಸಿಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅವರಿಗೆ ನಾವು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದಲೂ ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಆಭರಣ ತಗೊಳ್ಳಿಕ್ಕಿದ್ರೆ ಲಲಿತಾ ಜ್ಯುವೆಲ್ಲರ್ಸ್ಗೆ ಹೋಗಿ. ಆಯ್ತು, ಹೋಗುವ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಚೆನ್ನಾಗಿದೆ. ಸೊ ಸಿಂಪಲ್ ಆಗಿದ್ರು ಕೂಡ ಏನು ರಿಚ್ ಟೇಸ್ಟ್ ಕೊಡುತ್ತೆ ಅಲ್ವಾ ಕೆಲವೊಂದು ರೆಸಿಪೀಸ್ಗಳು. 4 ಇಂಗ್ರೀಡಿಯೆಂಟ್ಸ್, ತುಂಬ ಕಡಿಮೆ ಸಮಯ, ದೊಡ್ಡದಾದಂಥ ಒಂದು ರೆಸಿಪಿ, ತುಂಬ ಚೆನ್ನಾಗಿರುವಂಥ ಟೇಸ್ಟ್. ದಿಸ್ ಇಸ್ ವಾಟ್ ಅ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ, ಸ್ಪೆಷಲ್ ಗೆಸ್ಟ್ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.